ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಲೋಕದಲ್ಲಿ ನಾವು ಒಬ್ಬಂಟಿಗರಾಗಿ ಜೀವಿಸುವುದಿಲ್ಲ. ನಮ್ಮೊಡನೆ ನಮ್ಮ ಕುಟುಂಬದ ಸದಸ್ಯರಿದ್ದಾರೆ, ನಮ್ಮವರಿದ್ದಾರೆ, ನಮ್ಮ ಸ್ನೇಹಿತರಿದ್ದಾರೆ. ನಮ್ಮ ಒಡನಾಟದಲ್ಲಿ ಅನೇಕರು ನಮ್ಮೊಂದಿಗೆ ಜೀವಿಸ್ತಿದ್ದಾರೆ. ಯಾವ ರೀತಿ ಅವರಲ್ಲಿ ನಾವು ನಡೆದುಕೊಳ್ಳಬೇಕು? ಈ ಜೀವನದಲ್ಲಿ ನಾವು ಮನುಷ್ಯರು ಆ ದೇವರ ರೂಪವಾಗಿ ಜೀವಿಸಬೇಕು. ಇತರರಿಗೆ ಆ ನಿಜವಾದ ಒಳ್ಳೆಯ ಮನುಷ್ಯತ್ವದಿಂದ ನಾವು ಕಾಣಬೇಕು. ಇದೇ ದೇವರ ವಾಕ್ಯದ ಇವತ್ತಿನ ಸಂದೇಶ. ಚೆನ್ನಾಗಿ ಕೇಳೋಣ, ಆಲಿಸೋಣ, ಧ್ಯಾನಿಸೋಣ. ಶಿರಾಕನ ಗ್ರಂಥದಿಂದ ಬರೆದ ಈ ವಾಕ್ಯವನ್ನು ನಾವು ಕೇಳೋಣ. ಅಧ್ಯಾಯ 7 ವಾಕ್ಯ 18ರಿಂದ 22. ಸ್ನೇಹಿತನಿಗೆ ಪ್ರತಿಯಾಗಿ ಇನ್ನಾವ ಆಸ್ತಿಯನ್ನು ಆರಿಸಿಕೊಳ್ಬೇಡ. ನಂಬಿಗಸ್ತ ಸಹೋದರನಿಗೆ ಬದಲು ಓಫೀರಿನ ಚಿನ್ನವನ್ನು ಆಯ್ದುಕೊಳ್ಳಬೇಡ. ಬುದ್ಧಿ ಸುಗುಣಗಳಿಂದ ಕೂಡಿದ ಹೆಂಡತಿಯನ್ನು ಕಳೆದುಕೊಳ್ಳಬೇಡ. ಅವಳ ಶೀಲ ಬಂಗಾರಕ್ಕಿಂತಲೂ ಮುಖ್ಯ. ಕೇಡು ಬಗೆಯಬೇಡ. ನಂಬಿಕೆಯಿಂದ ದುಡಿಯುವ ಮನೆಯಾಳಿಗೆ, ತನ್ನನ್ನೇ ಸಂಪೂರ್ಣವಾಗಿ ಒಪ್ಪಿಸಿಕೊಂಡ ಕೂಲಿ ಆಳಿಗೆ, ಒಳ್ಳೆಯ ಮನೆಯಾಳನ್ನು ಕಾಣು ಪ್ರೀತಿಯಿಂದ. ಅವನ ಬಿಡುಗಡೆಯ ಬಗ್ಗೆ ವರ್ತಿಸದಿರು ವಂಚನೆಯಿಂದ. ನಿನಗೆ ದನಕರುಗಳುಂಟೋ? ಇದ್ದರೆ ಅವುಗಳ ಕಡೆ ಲಕ್ಷ್ಯವಿರಲಿ. ನಿನಗೆ ಪ್ರಯೋಜನಕರವಾಗಿದ್ದರೆ ಅವು ನಿನ್ನ ಬಳಿಯಲ್ಲೇ ಇರಲಿ. ದೇವರ ವಾಕ್ಯ ಬಿದ್ದು ಸಹೋದರ ಸಹೋದರಿಯರೇ, ಸ್ವಲ್ಪ ಹೊತ್ತು ಈ ವಾಕ್ಯವನ್ನು ನಾವು ಧ್ಯಾನಿಸೋಣ. ನಾವು ಖಂಡಿತವಾಗಿಯೂ ಜೀವಿಸುವಂಥ ಈ ಲೋಕದಲ್ಲಿ ನಮ್ಮ ಮಿತ್ರರಿದ್ದಾರೆ, ಸ್ನೇಹಿತರಿದ್ದಾರೆ. ಯಾವುದೇ ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ, ಸಮಸ್ಯೆಗಳು ಬಂದಾಗ, ಒಬ್ಬಂಟಿಗರಾದಾಗ, ಖಂಡಿತವಾಗಿಯೂ ಆ ಕಷ್ಟಕರ ಸಮಯದಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ನೆರವಿಗೆ ಬರುವವರು ನಮ್ಮ ಸ್ನೇಹಿತರು. ಹಲವಾರು ಅನುಭವಗಳನ್ನು ನಾವು ಜೀವನದಲ್ಲಿ ನಾವು ಅನುಭವಿಸಿದ್ದೇವೆ. ಕೆಲವು ಸಂದರ್ಭಗಳಲ್ಲಿ ಅಥವಾ ಅನೇಕ ಸಂದರ್ಭಗಳಲ್ಲಿ ಹೇಳಬಹುದು, ನಮ್ಮ ಕುಟುಂಬದವರು, ನಮ್ಮವರು ಎನಿಸಿಕೊಂಡವರು ನಮ್ಮೊಡನೆ ಇರುವುದಿಲ್ಲ. ಏನೋ ಒಂದು ಕಷ್ಟದ ಸಮಯದಲ್ಲಿ ನಮ್ಮವರು ನಮ್ಮನ್ನು ಕೈ ಬಿಡ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಕೈ ಹಿಡಿಯುವವರು ನಮ್ಮ ಬಂಧು ಮಿತ್ರರು, ಸ್ನೇಹಿತರು. ಸಹೋದರ ಸಹೋದರಿಯರೇ, ಒಬ್ಬ ಮಿತ್ರ ಎಂದರೆ ಚಿನ್ನಕ್ಕಿಂತಲೂ ಮೇಲು. ಇವತ್ತಿನ ದೇವರ ವಾಕ್ಯ ಹೇಳುತ್ತೆ, ಸ್ನೇಹಿತನಿಗೆ ಪ್ರತಿಯಾಗಿ ಯಾವ ಆಸ್ತಿಯನ್ನು ಆರಿಸಿಕೊಳ್ಬೇಡ. ಲಕ್ಷಗಟ್ಟಲೆ ಅಥವಾ ಕೋಟಿಗಟ್ಟಲೆ ಮೌಲ್ಯದ ಆಸ್ತಿ ಯಾರು ನಿನಗೆ ಕೊಟ್ಟರು,
ಆ ಮಿತ್ರನ ಸ್ಥಾನದಲ್ಲಿ ಅವುಗಳನ್ನು ಖಂಡಿತವಾಗಿ ಆರಿಸಿಕೊಳ್ಬೇಡ. ಯಾಕೆ? ಸಹೋದರ ಸಹೋದರಿಯರೇ, ಜೀವನದಲ್ಲಿ ನಾವು ಅದೆಷ್ಟೋ ಆಸ್ತಿ ಪಾಸ್ತಿ ಸಂಪಾದಿಸ್ಬೋದು, ಅದೆಷ್ಟೋ ದುಡ್ಡನ್ನು ಸಂಪಾದಿಸ್ಬೋದು, ಈ ಜಗತ್ತಿನಲ್ಲಿ ಶ್ರೀಮಂತರಾಗ್ಬೋದು, ನಾವು ದೊಡ್ಡ ಬಂಗಲೆಯನ್ನು ನಾವು ಹೊಂದಬಹುದು. ಆದರೆ ಈ ಚಿನ್ನ, ಈ ದುಡ್ಡು, ಈ ಸಂಪತ್ತು, ಈ ಮನೆ ನಮ್ಮ ಜೀವನದಲ್ಲಿ ನಿಜವಾದ ನೆಮ್ಮದಿ ನೀಡಲ್ಲ. ಕಷ್ಟಗಳು ಬಂದಾಗ, ಜೀವನದಲ್ಲಿ ಸಮಸ್ಯೆಗಳು ಎದುರಾದಾಗ ಇವುಗಳು ನಮಗೆ ಕೇವಲ ನಮ್ಮ ಒಂದು ಆಸ್ತಿ ಹೊರತು ನಮ್ಮ ಭಾವನೆಗಳನ್ನು ತಿಳಿದುಕೊಳ್ಳುವಂಥ ಮಟ್ಟಕ್ಕೆ ಅವುಗಳು ಖಂಡಿತವಾಗಿಯೂ ಬರಲ್ಲ. ಒಬ್ಬ ಮನುಷ್ಯನ ಜೀವನದಲ್ಲಿ ಭಾವನೆಗಳು ಬಲು ಮುಖ್ಯ. ಮನಸ್ಸಿನ ಅಂತರಾಳದ ನೋವುಗಳನ್ನು ತಿಳಿದುಕೊಳ್ಬೇಕಂದ್ರೆ ಅದು ಆಸ್ತಿ ಬದುಕಿನಿಂದ ಆಗುವುದಿಲ್ಲ, ದುಡ್ಡಿನಿಂದ ಆಗುವುದಿಲ್ಲ. ನಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ, ನಮ್ಮ ಆಂತರಿಕ ಸಮಸ್ಯೆಗಳನ್ನು ತಿಳಿದುಕೊಳ್ಳುವಂತಹ, ನಮ್ಮ ಹೃದಯದಲ್ಲಿನ ಆ ನೋವುಗಳನ್ನು, ಗಾಯಗಳನ್ನು, ಅದರ ನೋವನ್ನು ಅರಿತುಕೊಳ್ಳುವಂತಹ, ನಮ್ಮ ಆಸೆ ಆಕಾಂಕ್ಷೆಗಳನ್ನು ತಿಳಿದುಕೊಳ್ಳುವಂತಹ ಒಬ್ಬ ಮಿತ್ರ ಬೇಕು. ಆ ಮಿತ್ರನು ಮಾತ್ರ ನಮ್ಮ ನೋವಿನ ಅಥವಾ ನಮ್ಮ ಮನಸ್ಸಿನ ಹೃದಯದ ಅಂತರಾಳದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅವನಿಗೆ ಸಾಧ್ಯ. ಇದು ಯಾವುದೇ ಶ್ರೀಮಂತಿಕೆಯಿಂದ ಆಗಲ್ಲ, ದುಡ್ಡಿನಿಂದ ಆಗಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಒಂದೆಡೆ ದೊಡ್ಡ ಶ್ರೀಮಂತಿಕೆ, ಇನ್ನೊಂದೆಡೆ ದೊಡ್ಡ ಮಿತ್ರ. ಯಾವುದನ್ನು ಆರಿಸಿಕೊಳ್ಳಿದೆಯಾ? ಒಳ್ಳೆಯ ಮಿತ್ರ ನಿನಗೆ ಸಿಗುವಾಗ ಖಂಡಿತವಾಗಿಯೂ ನಿನ್ನ ಆಸ್ತಿ ಅಥವಾ ಈ ಸಂಪತ್ತನ್ನು ನೀನು ಆರಿಸ್ಕೊಳ್ಬೇಡ. ಯಾಕೆ? ಸಂಪತ್ತು ಅದು ಜೀವವಿಲ್ಲದಂತಹದ್ದು, ಆದರೆ ಒಬ್ಬ ಮಿತ್ರ ನಿನ್ನ ಪಾಲಿಗೆ ಜೀವ. ಒಬ್ಬ ಮಿತ್ರ ನಿನ್ನ ಸಂಕಷ್ಟದಲ್ಲಿ ನಿನ್ನೊಡನೆ ಇರುವವ, ನಿನ್ನನ್ನು ಅರ್ಥ ಮಾಡಿಕೊಳ್ಳುವವ, ನಿನಗಾಗಿ ಜೀವ ಕೊಡುವವನು. ಒಬ್ಬ ಒಳ್ಳೆ ಮಿತ್ರನಿದ್ರೆ ನೀನು ಎಷ್ಟೋ ಸಂಪಾದಿಸ್ಬೋದು, ಆದರೆ ಎಷ್ಟೇ ಆಸ್ತಿ ಪಾಸ್ತಿ ನಿನ್ನಲ್ಲಿರಲಿ, ಎಷ್ಟೇ ದುಡ್ಡು ನಿನ್ನಲ್ಲಿರಲಿ, ಪ್ರಿಯ ಸಹೋದರ ಸಹೋದರಿ, ಜೀವನದಲ್ಲಿ ಒಬ್ಬ ಮಿತ್ರನಿಲ್ಲ ನಿನಗೆ ಇಲ್ಲವೆಂದಾದರೆ ಎಲ್ಲವನ್ನು ಕಳ್ಕೊಳ್ತೀಯ. ಯಾಕೆಂದರೆ ನಿನ್ನ ಜೀವನದಲ್ಲಿ ಕಷ್ಟಗಳು ಬಂದಾಗ ನೀನು ನಿನ್ನ ಆ ನೋವುಗಳನ್ನು ಯಾರಲ್ಲೂ ಹಂಚಿಕೊಳ್ಳಿಕ್ಕೆ ಯಾರು ನಿನಗೆ ಸಿಗದಿದ್ದಾಗ ಖಿನ್ನತೆಗೆ ನೀನು ಒಳಗಾಗುವೆ. ಆ ಖಿನ್ನತೆಗೆ ಒಳಗಾದಾಗ ಜೀವನದಲ್ಲಿ ನಿರಾಶೆಯನ್ನು ನೀನು ಪಡೆದುಕೊಳ್ಳುವೆ. ನಿರಾಶೆಗೆ ಒಳಪಟ್ಟವನು ನೀನು ಆಂತರಿಕವಾಗಿ ನಿನ್ನನ್ನೇ ನಾಶಪಡಿಸುವೆ. ಈ ಸಂದರ್ಭದಲ್ಲಿ ಯಾತಕ್ಕಾಗಿ ನಿನ್ನ ಶ್ರೀಮಂತಿಗೆ, ಯಾತಕ್ಕಾಗಿ ನಿನ್ನ ದೊಡ್ಡ ಮನೆ, ಆ ದೊಡ್ಡ ಮನೆಯಲ್ಲಿ ಇನ್ನು ಒಬ್ಬ ರೋಗಿಯಾಗಿ ಮಲಗುವುದೆಂದಾದರೆ, ನಿನ್ನ ಚಿನ್ನವಿದ್ದು ನೀನು ಬರೀ ಆಸ್ಪತ್ರೆಯಲ್ಲಿ ನಿನ್ನ ಜೀವನ ಕಾರ್ಯಕ್ಕೆ ನೀನು ಕಳೆಯುವುದೆಂದಾದರೆ, ಅದು ಬರೀ ನೋವುಗಳಲ್ಲಿ ನಿನ್ನ ಜೀವನವನ್ನು ಖಂಡಿತ ಜೀವಿಸಬೇಕಾದ್ರೆ ಏನು ಅರ್ಥ ಜೀವನದಲ್ಲಿ? ಸಹೋದರ ಸಹೋದರರೇ, ಇದಕ್ಕಾಗಿ ದೇವರ ವಾಕ್ಯ ನಮ್ಗೆ ಹೇಳ್ತದೆ, ಜೀವನದಲ್ಲಿ ಒಬ್ಬ ಸ್ನೇಹಿತನನ್ನು ಸಂಪಾದಿಸು. ಇವತ್ತು ನಾವು ಜಗತ್ತಿನಲ್ಲಿ ನೋಡುತ್ತೇವೆ, ಎಷ್ಟೋ ಮಂದಿ ತಮಗೆ ಒಳ್ಳೆಯ ಸ್ನೇಹಿತರನ್ನು ಹೊಂದಿಕೊಳ್ತಾರೆ. ಆ ಸ್ನೇಹಿತರು ಅವರ ಆಸ್ತಿ. ಯಾವುದೇ ಕಷ್ಟ ಬಂದರೂ, ಯಾವುದೇ ಕಷ್ಟ ಪರಿಸ್ಥಿತಿ, ಎಂಥ ತುರ್ತು ಸಂದರ್ಭಗಳಲ್ಲೂ ಆ ಸ್ನೇಹಿತರು ಅವರೊಂದಿಗಿದ್ದು ಅವರು ಯಾವ ರೀತಿಯಲ್ಲೂ ಕಷ್ಟಕ್ಕೆ ಒಳಗಾಗದಂತೆ ನೋಡಿಕೊಳ್ಳುತ್ತಾರೆ. ಸ್ನೇಹಿತರು ಜೀವ ಕೊಡ್ತಾರೆ. ಇದಕ್ಕಾಗಿ ಒಂದು ಒಳ್ಳೆಯ ಸ್ನೇಹ ಅದಕ್ಕಿಂತ ದೊಡ್ಡ ಆಸ್ತಿ ಎಲ್ಲ. ಇದನ್ನು ಮನಸ್ಸಿನಲ್ಲಿ ಇಡೋಣ. ಅದನ್ನು ಸಹೋದರ ಸಹೋದರರ ಜೀವನದಲ್ಲಿ ಒಳ್ಳೆಯ ಸ್ನೇಹಿತರನ್ನು ನಾವು ಖಂಡಿತ ಹೊಂದಿಕೊಂಡು ನಾವು
ಹೊಂದಿಕೊಳ್ಬೇಕು. ಆ ಸ್ನೇಹಿತರೇ ನಮ್ಮ ಆಸ್ತಿ. ಎರಡನೆಯದಾಗಿ ದೇವರ ವಾಕ್ಯ ಹೇಳುತ್ತೆ, ಬುದ್ಧಿ ಸುಗುಣಗಳಿಂದ ಕೂಡಿದ ಹೆಂಡತಿಯನ್ನು ಕಳೆದುಕೊಳ್ಳಬೇಡ. ಅವಳ ಶೀಲ ಬಂಗಾರಕ್ಕಿಂತಲೂ ಮುಖ್ಯ. ವೈವಾಹಿಕ ಜೀವನದಲ್ಲಿ ಮನುಷ್ಯನಿಗೆ ಏನು ಬೇಕು? ಅದೆಷ್ಟೋ ಮಂದಿ ತಮ್ಮ ಜೀವನದಲ್ಲಿ, ತಮ್ಮ ವೈವಾಹಿಕ ಜೀವನದಲ್ಲಿ ತಾನು ಒಂದು ದೇವರಿಂದ ದೊಡ್ಡ ಕಾಣಿಕೆಯನ್ನು ಪಡೆದಿದ್ದೆ ಎಂಬುದನ್ನು ಮರೆತು ಬಿಡುತ್ತಾರೆ. ಒಬ್ಬ ಗುಣವಂತೆ ಸುಗುಣಿಯಾದ ಹೆಂಡತಿ, ಸುಗುಣಗಳಿಂದ ಕೂಡಿದಂಥ ಅವಳಿಗಿಂತ ಮೇಲಿನ ಆಸ್ತಿ ಏನಿದೆ? ಒಬ್ಬ ಗಂಡನು ತನ್ನ ಜೀವನದಲ್ಲಿ ತನ್ನ ಕಷ್ಟ ಸುಖ ನೋವು ಯಾರಲ್ಲಿ ಹಂಚಿಕೊಳ್ಬೋದು? ತನ್ನ ಹೆಂಡತಿಯೊಡನೆ ತಾನೆ. ದೇವರ ವಾಕ್ಯ ನಮಗೆ ಹೇಳುತ್ತೆ, ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ ವಾಕ್ಯ 4, ಸೃಷ್ಟಿಕರ್ತ ಆದಿಯಿಂದಲೇ ಅವನನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದರು. ಈ ಕಾರಣದಿಂದಾಗಿ ಗಂಡನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಕೂಡಿಕೊಂಡು ಅವರಿಬ್ಬರು ಒಂದಾಗಿ ಬಾಳುವರು. 7ನೇ ವಾಕ್ಯ ಹೇಳುತ್ತದೆ, 6ನೇ ವಾಕ್ಯ ಹೇಳುತ್ತೆ, ಈ ನಿಮಿತ್ತ ದೇವರು ಒಂದುಗೂಡಿಸಿದ ಮನುಷ್ಯನು ಬೇರ್ಪಡಿಸದೇ ಇರಲಿ. ಸುಂದರವಾದ ವಾಕ್ಯಗಳು. ಸಹೋದರ ಸಹೋದರರೇ, ದೇವರ ಸೃಷ್ಟಿ ಅಂತಹ ರೀತಿಯಲ್ಲಿ ಮಾಡಲ್ಪಟ್ಟಿದೆ. ಮನುಷ್ಯರಾಗಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. ಆದರೆ ದೇವರು ಮನುಷ್ಯರನ್ನು ಗಂಡಾಗಿಯೇ ಕೇವಲ ಸೃಷ್ಟಿಸಿಲ್ಲ. ಆತನ ಜೀವನದಲ್ಲಿ ಆತನೊಂದಿಗೆ ಜೀವಿಸಿ ಆ ಜೀವನವನ್ನು ಹಂಚಿಕೊಳ್ಳುವಂಥ ಒಬ್ಬ ಹೆಣ್ಣನವರಿಗೆ ಗಂಡನಿಗೆ ಕೊಟ್ಟಿದ್ದಾರೆ. ಇದರ ಮೂಲಕ ಇಬ್ಬರು ಜೀವನವನ್ನು ಹಂಚಿಕೊಂಡು ಸುಖವಾಗಿರಲು ದೇವರ ಇಚ್ಛೆ. ಆ ಪ್ರೀತಿಯ ಮೂಲಕ ಗಂಡ ಮತ್ತು ಹೆಂಡತಿ ಇಬ್ಬರು ಒಂದಾಗಿ ಕೂಡಿ ಬಾಳಿದಾಗ ಅದಕ್ಕಿಂತ ಸುಂದರವಾದ ಜೀವನ ಬೇರೇನಿದೆ? ಇದನ್ನು ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕು. ದೇವರು ನಮ್ಮ ಮನುಷ್ಯನನ್ನು ಗಂಡು ಹೆಣ್ಣಾಗಿ ಸೃಷ್ಟಿಸಿದರು. ಗಂಡು ಹೆಣ್ಣನ್ನು ಅರ್ಥ ಮಾಡಿಕೊಳ್ಳುವಂತೆ ಅಥವಾ ಹೆಣ್ಣು ಗಂಡನ್ನು ಅರ್ಥ ಮಾಡಿಕೊಳ್ಳುವಂತೆ ಆ ರೀತಿಯಲ್ಲಿ ಆ ಭಾವನೆಗಳನ್ನು ಹಂಚಿಕೊಳ್ಳುವಂಥ ರೀತಿಯಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿಸಿದ್ದಾರೆ. ಅದಕ್ಕಾಗಿ ಸಿರಾಕನ ಗ್ರಂಥದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಬುದ್ಧಿ ಸುಗುಣಗಳಿಂದ ಕೂಡಿದ ಹೆಂಡತಿಯನ್ನು ಕಳೆಕೊಳ್ಬೇಡ. ಒಳ್ಳೆ ಹೆಂಡತಿ ನಿನ್ನ ಜೀವನದಲ್ಲಿ ಆಸ್ತಿ. ಸಹೋದರ ಸಹೋದರರೇ, ಅದೆಷ್ಟೋ ಜನರು ನಾನು ನೋಡಿದ್ದೇನೆ, ತಮ್ಮ ಜೀವನದಲ್ಲಿ ತನ್ನ ಗಂಡನಿಗೋಸ್ಕರ ತ್ಯಾಗ ಮಾಡುವಂಥ ಅದೆಷ್ಟೋ ಹೆಂಡತಿಯರಿದ್ದಾರೆ. ಎಲ್ಲವನ್ನು ಅವರು ತ್ಯಾಗ ಮಾಡ್ತಾರೆ. ಕೆಲ ಸಮಯದ ಹಿಂದೆ ನಡೆದ ಒಂದು ಘಟನೆ, ನನಗೊಂದು ಫೋನ್ ಕರೆ ಬಂದಿದ್ದು. ಫಾದರ್, ನನಗಾಗಿ ನೀವು ಪ್ರಾರ್ಥಿಸಿ ಅಂತ ಒಬ್ಬರು ನನ್ನ ಕರೆ ಮಾಡಿದರು. ಏನಾಯ್ತಮ್ಮ, ಏನು ನಿನ್ನ ಸಮಸ್ಯೆ ಅಂತ ನಾನು ಕೇಳಿದೆ. ಅವರು ಹೇಳಿದರು, ಫಾದರ್, ನನ್ನ ಗಂಡ ತುಂಬ ಸಾಲ ಮಾಡಿದ್ದಾನೆ. ಈಗ ಸಾಲವನ್ನು ಅದು ಹಿಂದೆ ತೀರಿಸುವುದಕ್ಕೆ ನನ್ನಲ್ಲಿದ್ದ ಎಲ್ಲ ಚಿನ್ನದ ಒಡವೆಗಳನ್ನು ಅವನು ಮಾರಲಿಕ್ಕೆ ಕೊಂಡೊಯ್ದಾನೆ. ನಾನು ನಿಮಗೆ ಇದರ ಚಿತ್ರವನ್ನು ಕಳಿಸಂತ ನನಗೆ ಒಂದು ವಾಟ್ಸಪ್ನಲ್ಲಿ ಒಂದು ಫೋಟೋ ಮಾಡಿ ಕಳಿಸಿದರು. ತುಂಬ ಇತ್ತು ಚಿನ್ನ. ಎಲ್ಲವನ್ನ ಹೆಂಡತಿ ಗಂಡನ ಕೈಗೆ ಕೊಟ್ಟು ಬಿಟ್ಟಿದ್ದ. ನಾನು ಕೇಳಿದೆ, ಅಮ್ಮ ಯಾಕಮ್ಮ ನೀವು ಹೀಗೆ ಮಾಡಿದ್ದೀರಾ? ಇಷ್ಟು ಚಿನ್ನವನ್ನು ಯಾಕೆ ಮಾರಲಿಕ್ಕೆ ನೀವು ಕೊಟ್ಟಿದ್ದೀರಿ? ಗಂಡನಿಗೆ ನೀವು ಸ್ವಲ್ಪ ಹೇಳಿ, ಬುದ್ಧಿ ಹೇಳಿ ಅರ್ಥ ಮಾಡಿಸ್ಕೊಂಡು ಆಗಲಿಲ್ವೇ? ಅವರು ಹೇಳಿದರು, ಇಲ್ಲ ಫಾದರ್, ಗಂಡ ಏನಾದರೂ ಸಾಲ ಮಾಡಿದ್ದಾನೆ. ನನ್ನ ಜೀವನದಲ್ಲಿ ಒಬ್ಬ ಹೆಂಡತಿಯಾಗಿ ನಾನು ಈ ಸಮಯದಲ್ಲಿ ಆ ಸಾಲವನ್ನು ತೀರಿಸಲಿಕ್ಕೆ ಆತನಿಗೆ ದುಡ್ಡನ್ನು ಕೊಡಲಿಲ್ಲವೆಂದಾದರೆ ಅವನು ಕಷ್ಟಕ್ಕೆ ಸಿಲುಕುತ್ತಾನೆ. ಏನೇ ಆಗಲಿ, ನನ್ನ ಜೀವನದಲ್ಲಿ
ನನ್ನ ಭಾಗ್ಯ ಇದ್ದರೆ ನಾನು ಪುನಃ ಮಾಡಲಿಕ್ಕೆ ಸಾಧ್ಯವಿದೆ. ಆದರೆ ಇರುವ ಗಂಡನನ್ನು ಕಳ್ಕೊಂಡು ನೆಮ್ಮದಿಯನ್ನು ಕಳ್ಕೊಂಡು ನನ್ನ ಜೀವನದಲ್ಲಿ ಏನು ಪಡೆಯಲಿಕ್ಕೆ ಸಾಧ್ಯ ಫಾದರ್ ಅಂತ ಹೇಳಿದರು. ಸಹೋದರ ಸಹೋದರರು, ಇಂಥ ಹೆಂಡತಿಯರಿದ್ದಾರೆ. ತನ್ನ ಗಂಡ ತಪ್ಪು ಮಾಡಿದ್ರು, ತನ್ನ ಗಂಡ ತನ್ನನ್ನು ಸಂಕಷ್ಟಕ್ಕೆ ಸಿಲುಕಿಸಿದ್ರು, ಗಂಡನನ್ನು ಅರ್ಥ ಮಾಡಿಕೊಂಡು ಅವನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವನ ಕಷ್ಟ ಸುಖದಲ್ಲಿ ಅವುಗಳನ್ನು ಹಂಚಿಕೊಂಡು ಆ ಭಾರಕ್ಕೆ ಹೆಗಲನ್ನು ಕೊಟ್ಟು ನಡೆಯುವಂಥ ಇಂಥ ಸುಗುಣಗಳಿಂದ ಕೂಡಿದ ಹೆಂಡತಿಯರು, ಇದಕ್ಕಿಂತ ಬೇರೆ ಏನು ಭಾಗ್ಯ ಇದೆ? ಇಂತಹ ಹೆಂಡತಿಯನ್ನು ಕಳೆದುಕೊಳ್ಳಬೇಡ. ಅಂದರೆ ದಾಂಪತ್ಯ ಜೀವನದಲ್ಲಿ ಸಹೋದರ ಸಹೋದರರೇ, ನಿನಗೆ ಕೊಟ್ಟ ಸಂಪತ್ತು ನಿನ್ನ ಹೆಂಡತಿ ಅಥವಾ ನಿನ್ನ ಗಂಡ. ದೇವರ ವಾಕ್ಯ ಕೇವಲ ಹೆಂಡತಿಯ ಬಗ್ಗೆ ಉಲ್ಲೇಖ ಮಾಡಿರ್ಬೋದು, ಆದರೆ ಎಲ್ಲವನ್ನು ತಿಳಿದುಕೊಳ್ಬೇಕಾದ ಒಂದು ವೈವಾಹಿಕ ಬಂಧನದಲ್ಲಿದ್ದ ಒಂದು ಜೋಡಿ ಖಂಡಿತವಾಗಿಯೂ ಆ ಪ್ರೀತಿಯಲ್ಲಿ ಇರಬೇಕು. ಒಬ್ಬರಿನ್ನೊಬ್ಬರು ಅರ್ಥ ಮಾಡಿಕೊಂಡು ಆ ಸುಗುಣಗಳಿಂದ ತುಂಬಿದ ಒಬ್ಬರಿನ್ನೊಬ್ಬರನ್ನು ಸ್ವೀಕರಿಸಿಕೊಂಡು ಅವರನ್ನು ಅರ್ಥ ಮಾಡಿಕೊಂಡು ಅವರು ಜೀವನ ನಡೆಸಿದರೆ ಅದಕ್ಕಿಂತ ಮೇಲಾದ ಸಂತೋಷ ಬೇರೊಂದಿಲ್ಲ. ಆದ್ದರಿಂದ ಜೀವನದಲ್ಲಿ ನಾವು ಇಂಥ ಒಳ್ಳೆಯ ಕಾರ್ಯವನ್ನು ಮಾಡೋಣ. ಸುಖ ಸುಮ್ಮನೆ ಇವತ್ತು ಕುಟುಂಬಗಳಲ್ಲಿ ಜಗಳಗಳಾಗುತ್ತಿವೆ. ಅದೆಷ್ಟೋ ಜನರು ಕುಟುಂಬಗಳಲ್ಲಿ ಇವತ್ತು ನಾವು ನೋಡುತ್ತೇವೆ, ಚಿಲ್ಲರೆ ಕಾರಣಕ್ಕಾಗಿ ಹೆಂಡತಿ ಗಂಡ ಮಧ್ಯೆ ಜಗಳ, ವೈವಾಹಿಕ ದಾಂಪತ್ಯ ಇವತ್ತು ನಾಶವಾಗುತ್ತಿದೆ. ಆ ದಾಂಪತ್ಯ ಜೀವನದ ಆ ಸಂತೋಷ ನೆಮ್ಮದಿ ಇವತ್ತು ಮನುಷ್ಯ ಕಳ್ಕೊಳ್ತಾ ಇದ್ದಾನೆ. ಗಂಡ ಹೆಂಡತಿ ಇಬ್ಬರನ್ನು ದೂಷಿಸಿಕೊಂಡು ನಿಜವಾದ ಪ್ರೀತಿಯನ್ನು ಕಳೆದುಕೊಂಡು ಆ ಕುಟುಂಬವನ್ನೇ ಒಂದು ನರಕವನ್ನಾಗಿ ಮಾಡುವಂಥ ಅದೆಷ್ಟೋ ಘಟನೆಗಳು ಇವತ್ತು ನೋಡ್ತೇವೆ. ಸಹೋದರ ಸಹೋದರರೇ, ಒಬ್ಬರಿನೊಬ್ಬರಲ್ಲಿ ಒಳ್ಳೆಯ ಗುಣಗಳನ್ನು ಕಾಣೋಣ. ಒಳ್ಳೆಯ ಗುಣಗಳು ಇಲ್ಲದಿದ್ದಲ್ಲಿ ನನ್ನಲ್ಲಿರುವ ಗುಣವನ್ನು ಅವರಲ್ಲಿ ತುಂಬಿಸಿಕೊಂಡು ಅವರನ್ನು ನಾನು ಚೆನ್ನಾಗಿ ಅವರ ಜೀವನ ಬದಲಿಸ್ತೆಂಬ ಸಂಕಲ್ಪವನ್ನು ಮಾಡಿಕೊಂಡು ಒಬ್ಬರಿನ್ನೊಬ್ಬರು ಆ ಪ್ರೀತಿಯಿಂದ ಜೀವನವನ್ನು ಬದಲಾಯಿಸಲಿಕ್ಕೆ ಪ್ರಯತ್ನ ಪಡೋಣ. ಅದು ಬಹಳ ಮುಖ್ಯ. ಇದು ಇವತ್ತು ದೇವರ ವಾಕ್ಯ ಹೇಳುತ್ತೆ. ಮೂರನೇದಾಗಿ ಸಹೋದರ ಸಹೋದರರೇ, ದೇವರ ವಾಕ್ಯ ಹೇಳುತ್ತೆ, ಒಳ್ಳೆಯ ಮನೆಯಾಳನ್ನು ಕಾಣು ಪ್ರೀತಿಯಿಂದ, ಕೇಡು ಬಗೆಯಬೇಡ ನಂಬಿಕೆಯಿಂದ ದುಡಿಯುವ ಮನೆಯಾಳಿಗೆ, ತನ್ನನ್ನೇ ಸಂಪೂರ್ಣವಾಗಿ ಒಪ್ಪಿಸಿಕೊಂಡ ಕೂಲಿಯಾಳಿಗೆ. ಒಳ್ಳೆಯ ಮನೆಯಾಳನ್ನು ಕಾಣು ಪ್ರೀತಿಯಿಂದ, ಅವನ ಬಿಡುಗಡೆ ಬಗ್ಗೆ ವರ್ತಿಸದಿರುವ ವಂಚನೆಯಿಂದ. ಒಬ್ಬ ಕೂಲಿಯಾಳು ನಿನ್ನ ಮನೆಯಲ್ಲಿ ಕೆಲಸ ಮಾಡುತ್ತಾನೆ, ಅವನ ಹಸಿದ ಹೊಟ್ಟೆ ತುಂಬಲಿಕ್ಕಾಗಿ ನಿನ್ನ ಮನೆಗೆ ಬಂದಿದ್ದಾನೆ. ಆದರೂ ಅವನ ಜೀವನದಲ್ಲಿ ಅವನ ತ್ಯಾಗ ಸುಖ ಅವನ ಸಂತೋಷ ಸುಖ ಇವುಗಳನ್ನು ತ್ಯಾಗ ಮಾಡಿಕೊಂಡು ನಿನ್ನ ಸುಖ ಸಂತೋಷಕ್ಕಾಗಿ ಆತನ ಹೊಟ್ಟೆಪಾಡಿಗೆ ಆತ ದುಡಿಯುತ್ತಿದ್ದಾನೆ. ಹಾಗಿರುವಾಗ ಅವನನ್ನು ಅರ್ಥ ಮಾಡಿಕೊಳ್ಳುವುದು ನಿನ್ನ ಕರ್ತವ್ಯವಲ್ಲವೇ? ಇದನ್ನು ನಾವು ತಿಳಿದುಕೊಳ್ಳೋಣ ಸಹೋದರ ಸಹೋದರರೇ. ಒಬ್ಬ ಒಳ್ಳೆಯ ಕೂಲಿಯಾಳು ನಮ್ಮ ಸಂಪತ್ತು. ನಿನಗಾಗಿ ಆತ ರಾತ್ರಿ ಹಗಲು ದುಡಿಯುತ್ತಿದ್ದಾನೆ. ಇವತ್ತಿನ ಕಾಲದಲ್ಲಿ ನಾವು ನೋಡುತ್ತೇವೆ, ಅದೆಷ್ಟೋ ಜನರು ಕೂಲಿ ಆಳುಗಳನ್ನು ಗುಲಾಮರಂತೆ ನಡೆಸಿಕೊಳ್ತಾರೆ, ಪ್ರಾಣಿಗಿಂತಲೂ ಕಡೆಯಾಗಿ ನಡೆಸಿಕೊಳ್ತಾರೆ. ಕೆಲವು ವರ್ಷಗಳ ಹಿಂದೆ ಒಬ್ಬರು ನನಗೆ ಫೋನ್ ಮಾಡಿದ್ರು, ಫಾದರ್ ನನಗೊಬ್ಬ ಮನೆಯಲ್ಲಿ ಕೆಲಸದ ಆಳು ಬೇಕು, ನಿಮ್ಮ ಕಡೆ ಇದ್ದರೆ ಒಬ್ಬರನ್ನು ಒದಗಿಸಿಕೊಡಿ ಅಂತ ಹೇಳಿದರು. ಆವಾಗ ನಾನು ದೂರದ ಒಂದು ವಿಚಾರಣೆ ಕೇಂದ್ರದಲ್ಲಿದ್ದೆ. ಅಲ್ಲಿಂದ ಒಬ್ಬ ಯುವಕನ 18-19 ಆಗಿರ್ಬೋದು, ಅವನನ್ನು ಒಂದು ಮನೆಗೆ ಕಳಿಸಿ, ಯಾಕಂದರೆ ಅವರು ಬಡತನದಲ್ಲಿದ್ದರು. ಆ ಹುಡುಗ ಹೋಗಿ ಅಲ್ಲಿ ಕೆಲಸ ಮಾಡಿ ಕೆಲವೇ ಸಮಯದಲ್ಲಿ ಹಿಂದೆ ಬಂದ. ನಾನು ಕೇಳಿದೆ, ಯಾತಕ್ಕಾಗಿ ಹಿಂದೆ ಬಂದೆ ಅಪ್ಪ? ಅವರು ಹೇಳಿದ, ಫಾದರ್, ಆ ಮನೆಯಲ್ಲಿ ನನ್ನ ಪ್ರಾಣಿಗಿಂತ ಕಡೆಯಾಗಿ ನಡೆಸಿಕೊಳ್ತಿದ್ದಾರೆ. ರಾತ್ರಿ ನನಗೆ ಮಲಗಲು ಒಂದು ಚಾಪೆಯನ್ನು ಕೊಟ್ಟಿಲ್ಲ, ಅವರು ಒಂದು ಗೋಣಿ ಚೀಲವನ್ನು ಕೊಟ್ಟರು. ಆ ಗೋಣಿಚೀಲದಲ್ಲಿ ನನ್ನ ಒಂದು ಬಟ್ಟೆ ಹಾಕಿ ನನ್ನ ಮಲಗಿಸಿದ್ರು. ಕಾರ್ ಶೆಡ್ಡಿನಲ್ಲಿ ಮಲಗಿಸಿದ್ರು.
ನಡೆದ ಘಟನೆ. ಒಬ್ಬ ಮನುಷ್ಯನನ್ನ ಒಂದು ಕಾರ್ ಶೆಡ್ಡಿನಲ್ಲಿ ಗೋಣಿ ಚೀಲ ಹಾಕಿ ಅದರ ಮೇಲೆ ಮಲಗಿಸಿದ್ರು. ಪ್ರಾಣಿಗಳು, ನಾಯಿ ಇದ್ರೆ ಅದಕ್ಕಿಂತ ಮೇಲಾಗಿ ನಾವು ನೋಡ್ಕೊಳ್ತೇವೆ. ಸಹೋದರರೇ, ಕೆಲಸದ ಆಳುಗಳು ಅವರು ಮನುಷ್ಯರು, ಅವರಿಗೂ ಹೃದಯ ಇದೆ, ಅವರಿಗೂ ಆಸೆ ಇದೆ, ಅವರಿಗೂ ಭಾವನೆ ಇದೆ, ಅವರಿಗೂ ನಮ್ಮಾಗೆ ನಡೆದುಕೊಳ್ಳುವಂಥ ಆಸೆ ಇದೆ, ಅವರಿಗೂ ಘನತೆ ಇದೆ. ಅವರು ಮನುಷ್ಯರು, ದೇವರು ಸೃಷ್ಟಿಸಿದ, ಅವರು ನಮ್ಮಂತೆಯೇ ದೇವರು ಸೃಷ್ಟಿಸಿದವರು, ನಮ್ಮ ಸಹೋದರಿಯರು ಏನೋ ಬಡತನದಿಂದ ಜೀವನದಲ್ಲಿ ಕಷ್ಟಕ್ಕೆ ಸಿಲುಕಿದ್ದಾರೆ. ಅಂಥ ಸಮಯದಲ್ಲಿ ನಾವು ಅವರನ್ನು ಪ್ರಾಣಿಗಿಂತ ಕಡೆಯಾಗಿ ನಡೆಸಿಕೊಂಡರೆ ಮಹಾಪಾಪವಲ್ಲವೇ? ಅರ್ಥ ಮಾಡಿಕೊಳ್ಳೋಣ. ಮನೆಯ ಆಳುಗಳನ್ನು, ಕೆಲಸದ ಆಳುಗಳನ್ನು ಒಳ್ಳೆಯದಾಗಿ ಮನುಷ್ಯರಂತೆ ನಡೆಸಿಕೊಳ್ಳೋಣ. ಸಹೋದರಿಯರೇ, ಪ್ರಾಣಿಗಳಂತೆ ನಡೆಸಿಕೊಳ್ಳುವುದು ಬೇಡ. ಅದು ಮಹಾಪಾಪ, ತಪ್ಪು. ಈ ಲೋಕದಲ್ಲಿ ಯೇಸು ಕ್ರಿಸ್ತನೇ ನಮಗೆ ಇದನ್ನು ತನ್ನ ಜೀವನದಲ್ಲಿ ತಾನು ಬದುಕಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಒಬ್ಬ ಬಡಗಿಯ ಕೆಲಸವನ್ನು ಮಾಡಿದಂಥ ಯೇಸು ಬಡವರಾಗಿ ಜೀವಿಸಿದ್ರು, ಗೋದಲಿಯಲ್ಲಿ ಜನಿಸಿದ್ರು. ಹಾಗಿರುವಾಗ ನಮ್ಮ ಜೀವನದಲ್ಲಿ ನಾವು ಆ ಸರಳ ಮಟ್ಟದ ಬಡತನಕ್ಕೆ ಬರುವಾಗ ಇತರರನ್ನು ನಾವು ಒಳ್ಳೆಯದಾಗಿ ನಡೆಸಿಕೊಳ್ಬೇಕು. ಅವರಲ್ಲಿ ದೇವರನ್ನು ಕಾಣೋಣ. ಒಬ್ಬ ಕೂಲಿ ಆಳು, ಆ ದೇವರ ಸೃಷ್ಟಿ, ಆ ದೇವರ ರೂಪ, ದೇವರೇ ಬಂದು ಆತನ ರೂಪದಲ್ಲಿ ನಮ್ಮ ಮನೆಯಲ್ಲಿ ದುಡಿಯುತ್ತಿದ್ದಾರೆ, ನಮಗೆ ನಮ್ಮ ಸೇವೆಯನ್ನು ಮಾಡ್ತಿದ್ದಾರೆ. ಹೀಗಿರುವಾಗ ಅವರನ್ನು ಹಾಗೆ ನಡೆಸಿಕೊಂಡಲ್ಲಿ ದೇವರ ಮುಂದೆ ನಾವು ತಪ್ಪಿತಸ್ಥರಾಗುತ್ತೇವೆ. ದೇವರನ್ನೇ ನಾವು ಖಂಡಿತವಾಗಿಯೂ ತುಚ್ಛವಾಗಿ ನಡೆಸಿದಂತಾಗುತ್ತೆ. ಆದ್ದರಿಂದ ಇದರ ಬಗ್ಗೆ ಯೋಚಿಸೋಣ. ದೇವರ ವಾಕ್ಯದ ಮೂಲಕ ಇತರರಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಲು ಆ ದೇವರ ಶಕ್ತಿಯನ್ನು ನಾವು ಬೇಡಿಕೊಳ್ಳೋಣ. ದಯಾಮಯಿ ತಂದೆಯೇ, ಇವತ್ತಿನ ಈ ವಾಕ್ಯದಲ್ಲಿ ನೀವು ಒಳ್ಳೆಯ ಸ್ನೇಹಿತರನ್ನು, ಒಳ್ಳೆಯ ಹೆಂಡತಿಯನ್ನು, ಒಳ್ಳೆಯ ಕಾಳುಗಳನ್ನು ಹೇಗೆ ನಡೆಸಿಕೊಳ್ಬೇಕು, ನಮ್ಮ ಜೀವನದಲ್ಲಿ ಅವರನ್ನು ಯಾವ ರೀತಿ ಅವರಲ್ಲಿ ನಿಮ್ಮನ್ನು ಕಾಣಬೇಕು, ಯಾವ ರೀತಿ ಅವರಲ್ಲಿ ಪ್ರೀತಿಯಿಂದ ನಾವು ನಡೆಯಬೇಕು, ಯಾವ ರೀತಿ ಅವರು ನಮ್ಮ ಸಂಪತ್ತೆಂದು ತಿಳಿದುಕೊಂಡು ಅವರಿಗೆ ಗೌರವ ಕೊಟ್ಟು ನಾವು ಬಾಳಬೇಕು, ಇದನ್ನು ನಾವು ಅರಿತುಕೊಂಡು ಅದೇ ರೀತಿ ನಡೆದುಕೊಳ್ಳಲು ನೀವು ಮನುಷ್ಯರನ್ನೇ ಆ ಪ್ರೀತಿಯಿಂದ ನಡೆಸಿಕೊಂಡಂತೆ, ಸಮಾನ ಮನೋಭಾವದಿಂದ ಗೌರವದಿಂದ ನಡೆದುಕೊಳ್ಳಲು ನಮಗೆ ಆ ಶಕ್ತಿಯನ್ನು ನೀಡಿರಿ. ನಮ್ಮನ್ನು ಹರಸಿರೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್.